ಸುತ್ತಲೂ ಹಸಿರ ರಾಶಿ, ಕಣ್ಮನ ಸೆಳೆಯುವ ಸುಂದರವಾದ ನೋಟ, ಪಕ್ಕದಲ್ಲೇ ಅತಿ ಎತ್ತರವಾದ ಕೋಟೆ, ಪಶ್ಚಿಮ ಭಾಗದಲ್ಲಿ ಕುದುರೆಮುಖ ತಪ್ಪಲು, ಇದರ ಮಧ್ಯೆ ದೇವರ ಬೆಟ್ಟ ಅರ್ಥಾತ್ ಭೈರವ ಬೆಟ್ಟ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಕಂಡುಬರುವ ಈ ಬೆಟ್ಟದ ಹಿನ್ನೆಲೆಯೇ ಬಲು ರೋಚಕ. ಹಚ್ಚ ಹಸಿರಿನ ರಾಶಿ, ಬಲು ಎತ್ತರದ ಬೆಟ್ಟ. ಇದನ್ನೆಲ್ಲ ನೋಡಿದಾಗ ಪ್ರಕೃತಿ ಮಾತೆಯೇ ಮಾನವ ರೂಪವನ್ನ ತಳೆದು ಬಂದಳೋ ಎನ್ನುವಂತೆ ಭಾಸವಾಗುತ್ತದೆ. ಗ್ರಾಮದಲ್ಲಿ ನೆಲೆ ನಿಂತ ಶ್ರೀ ದುರ್ಗಾ ಕಾಳಿಕಾ ದೇವಿ, ಪಕ್ಕದಲ್ಲೇ ಅತಿ ಎತ್ತರದ ಜಮಲಾಬಾದ್ ಕೋಟೆ, ಇದರ ಪಶ್ಚಿಮ ಭಾಗದಲ್ಲಿ ಕುದುರೆಮುಖ ತಪ್ಪಲು. ಒಂದರೇ ಕ್ಷಣ ಈ ಎಲ್ಲ ದೃಶ್ಯಗಳನ್ನ ನೋಡಿದಾಗ ನಿಮ್ಮ ಬಾಯಿಂದ ವಾವ್ ಎನ್ನುವ ಉದ್ಗಾರ ಬಂದರೂ ಉತ್ಪ್ರೇಕ್ಷೆ ಅನ್ನಿಸಲಾರದು. ಯಾಕಂದ್ರೆ ಅಷ್ಟು ಮನಮೋಹಕವಾಗಿ ಸೂಜಿ ಗಲ್ಲಿನಂತೆ ಸೆಳೆಯುತ್ತೆ ಇಲ್ಲಿನ ನೈಸರ್ಗಿಕ ಪರಿಸರ. ಅಂತಹಾಗೆ ಇಂತಹ ಮನಮೋಹಕ ಪರಿಸರ ಕಂಡುಬರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಅಚೀಲ ಸೀಮೆಗೆ ಒಳಪಟ್ಟ ಸವಣಾಳು ಗ್ರಾಮದಲ್ಲಿ. ಇಲ್ಲಿಯೇ ಇರುವಂತಹ ಈ ಬೃಹತ್ ಬೆಟ್ಟದ ಹೆಸರೇ ದೈವ ಭೈರವ ಬೆಟ್ಟ. ಅಂಚನೆ ಈ ಜಾಲಾಳ್ರೆ ದುಂಬುದ ಕಾಲೋಡು ಈ ಬೈರಾವೆ ಪುರಸರಾಯಿ ಮೂಜಿಲ್ನೈ ಈ ಮೂಜಿ ತೆಗೆಯೋಗು ಈ ಪರ್ವ ನಡಪು ನಾವು ಎಂಕ್ ಗೊತ್ತಿತ್ತು ನಾವು ಗೊತ್ತುಂಡು. ಸಾಧಾರಣ ಒಂಜಿ 30 ವರ್ಷ ದುಂಬುದ ಎಂಕು ಗೊತ್ತಿತ್ತು ನಾವು 5 ದುಂಬು ಅಕ್ಕಡೆ ಹಿರಿಯಾಕಲಿತ್ತೇರಿ 5 ದುಂಬುದ ಅಕ್ಕಡೆ ಹಿರಿಯಾಕಲಿತ್ತೇರಿಗೆ ಮೂಲು ಮೆಗ್ಗಿಪಾಳೆ ಅನ್ಪಣಕ್ಕಲೆ ಈ ಐಕ್ಕಂದೇ ಒಂಜಿ ಕಂಬಳ ಉಂಡು. ಈ ಕಾಡ ಪ್ರಾಣಿ ಜಾಸ್ತಿ ಆದು ಆ ಜಾಗನ ಐಕ್ ಬಿತ್ತಿ ಬಿಲಕನ ಇಜ್ಜಿ ಬಿತ್ತಿ ಬಿಲಕ ಅಂದ್ರೆ ಈ ಕಾಡ ಪ್ರಾಣಿ ತೊಂದರೆ ಅನ್ಪುಡು. ಅವು ಪ್ರಶ್ನೆ ಮುಖಾಂತರ ಕೇಳಿನಾಗ ಮೂಲು ಆ ಪುರುಷರ ಭೈರವನ ಉಪದ್ರವನ್ನು ತೋಜಿದ್ದೀನಿ ಅಂಚಾದಿಪ್ಪನಾಗ ಆ ಕಂಡ ಮಲ್ತದು ಐನ ಬಗ್ಗಕ್ಕೆ ಈ ಪುರುಷರ ಅಂದೇನೆ ಗ್ರಾಮದಾಕಲು ಪೂರ ಒಟ್ಟುಗಾದು ಈ ಊರ್ದಾಕಲು ಪೂರ ಒಟ್ಟುಗಾದು ಐನು ಪ್ರಶ್ನೆ ಹಿಡಿದು ಐನು ಇತ್ತ ಅಭಿವೃದ್ಧಿ ಮಲ್ತೊಂದುಂಡು. ಆ ಅಭಿವೃದ್ಧಿ ನಟ್ಟು ಎಂಕ್ಲೇದು ಆಪಣಾತ್ ಊರ್ದಾಕಲಿಗೆ ಪೂರ ಮಲ್ತೊಂದುಲ್ಲ ಅಂಡ ಭಾರಿ ದುಡ್ಡು ಖರ್ಚಾಪಣ ಅಂದಾಜಿ ಅಂಚಾದಿಪ್ಪಣಂಗ ನನ್ನ ಮಿತ್ತಿಗೆ ಮಾಂತರೆಲ್ಲ ಒಟ್ಟುಗಾದು ಐನು ನನ್ನ ಮಿತ್ತಿಗೆ ಮುಂದೆ ಸಾವಿರದಂಡ ಗ್ರಾಮದಾಕಲ್ಲ ಊರ್ದಾಕಲ್ಲ ಐನಾತ್ ಬೆಂಬಲ ಕೊರಿಯರಂಡ ಮುಂದೆ ಸಾವಿರಕ್ಕೆ ದಾಳ ಮೌಸಜ್ಜಿ. ಸುಮಾರು 700 ವರ್ಷಗಳ ಹಿಂದಿನ ರೋಚಕ ಕಥೆಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡು ಸದಾ ಭಕ್ತರನ್ನ ಪೊರೆಯಲು ಈ ಬೆಟ್ಟದಲ್ಲಿ ನೆಲೆ ನಿಂತು ಮಲೆಕುಡಿಯ ಜನಾಂಗದಿಂದ ಆರಾಧನೆಯನ್ನ ಪಡೆದುಕೊಳ್ಳುತ್ತಿರುವ ಭೈರವ ದೈವದ ಕಥೆಯೇ ಬಲು ರೋಚಕ. ಇಲ್ಲಿ ಕೇವಲ ಭೈರವ ದೈವ ಮಾತ್ರವಲ್ಲ, ಜೊತೆಗೆ ಮೂಜಿಲ್ನಾಯ ಮತ್ತು ಪುರುಷರಾಯ ದೈವಗಳು ಅಂದಿನಿಂದ ಇಂದಿನವರೆಗೆ ಆರಾಧನೆಯನ್ನ ಪಡೆದುಕೊಂಡು ಬಂದಿದೆ. ಘಟ್ಟದಿಂದ ಇವನು ಬರಾಯ ವೇಣೂರಿನ ಬರಾಯ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬಿಚ್ಚೆ ಬೇಡುವ ಸಂದರ್ಭದಲ್ಲಿ ಆ ಬಿಚ್ಚೆ ಕಡಿಮೆ ಆಯಿತು ಎನ್ನುವಂಥ ಬಿಚ್ಚೆ ಕಡಿಮೆ ಆಯಿತು. ಆ ಸಂದರ್ಭದಲ್ಲಿ ಅವನು ಅಲ್ಲಿನ ಜನ ಏನು ಅವನಿಗೆ ಬಿಚ್ಚೆ ಕೊಡ್ತಾರೆ ಅದು ಕಡಿಮೆ ಆಯಿತು ಅಂತ ಹೇಳುವ ಸಂದರ್ಭದಲ್ಲಿ ಅದನ್ನು ಕಾಲಿನಿಂದ ಅವನು ದೂಡ್ತಾನೆ. ಆಗ ಅಲ್ಲಿಯ ಅರಸರು ಏನು ಅವರ ಮೇಲೆ ಎಂದು ದೈವದ ಮೇಲೆ ಶಾಪವನ್ನು ಇಡ್ತಾರೆ. ಆ ಸಂದರ್ಭದಲ್ಲಿ ಆ ಬರಾಯದಲ್ಲಿ ಏನು ಅಲ್ಲಿ ಅವನು ಸ್ವಲ್ಪ ದಾರಿ ಮಧ್ಯೆಯಲ್ಲಿ ಹೋಗುವಾಗ ಆ ಏನು ಕಲ್ಲಿನ ಏನು ಅದಕ್ಕೆ ತುಳುವಿನಲ್ಲಿ ಪಾಪು ಅಂತ ಹೇಳ್ತಾರೆ, ಆ ಪಾಪು ಕಟ್ಟಾಗಿ ಕೆಳಗೆ ಬಿದ್ದು ಮರಣವನ್ನು ಹೊಂದುತ್ತಾನೆ. ಆನಂತರ ಅವನು ದೈವ ಸ್ವರೂಪವಾಗಿ ಬರ್ತಾನೆ. ಅವನಿಗೆ ಅವನ ಜೊತೆ ಇನ್ನೊಬ್ಬ ಮಡ್ಯಲ ಕೂಡ ಅವನ ರಕ್ಷಣೆಗೆ ಹೋಗುತ್ತಾನೆ, ಅವನು ಕೂಡ ಮರಣ ಹೊಂದುತ್ತಾನೆ ಅದೇ ಜಾಗದಲ್ಲಿ. ಇವರಿಬ್ಬರು ಕೂಡ ದೈವ ಸ್ವರೂಪದಲ್ಲಿ ಮತ್ತೆ ಇರ್ತಾರೆ. ತಮಗೆ ಒಂದು ನೆಲೆ ಬೇಕು, ಆ ನೆಲೆ ಎಲ್ಲಿ ಮಾಡುವುದಂತ ಹೇಳುವಾಗ ಅವರು ಆದಂಗಡಿಯ ಅರಮನೆಗೆ ಬರ್ತಾರೆ. ಅಲ್ಲಿ ಬಂದು ನಾವು ಎಲ್ಲಿ ನೆಲೆಯಾಗುವುದನ್ನು ಕಂಡಾಗ ಅವರಿಗೆ ಸಿರ್ಲಾಲಿನ ಭೈರವ ಕಲ್ಲು ಕಾಣುತ್ತದೆ. ಆ ಸಿರ್ಲಾಲಿನ ಭೈರವನ ಜೊತೆ ಅವರು ನೆಲೆಯಾಗ್ತಾರೆ. ಆ ನಂತರ ಸವಣಾಲಿಗೆ ದೃಷ್ಟಿಯಾಗ್ತಾರೆ. ಸವಣಾಲಿನಲ್ಲಿ ಕೂಡ ಭೈರವ ಇದ್ದ ಕಾರಣ ಇಲ್ಲಿ ಕೂಡ ಬಂದವರು ನೆಲೆಯಾಗ್ತಾರೆ. ಈ ರೀತಿ ಇಲ್ಲಿ ಒಟ್ಟಿಗೆ ಈಗ ಭೈರವ ಸೇರಿ ಭೈರವ ಮುಜಿಲ ಮತ್ತು ಬುರ್ಸೆರಾಯ 3 ದೈವಗಳು
ಇಲ್ಲಿ ಒಟ್ಟಿಗೆ ಇಲ್ಲಿ ನೆಲೆಯಾಗಿರ್ತಾರೆ. ಈ ಕ್ಷೇತ್ರವು ಸದ್ಯ ಅಜೀರ್ಣ ಅವಸ್ಥೆಯಲ್ಲಿ ಇದ್ದು ಇಲ್ಲಿನ ಸುಮಾರು 28 ಮಲೆಕುಡಿಯ ಕುಟುಂಬಗಳು ಊರವರ ಜೊತೆ ಸೇರಿ ಚಿಂತನೆ ಮಾಡಿ ಈ ದೈವಗಳಿಗೆ ತನ್ನದೇ ಆದ ಸ್ವಂತ ದೈವಸ್ಥಾನವೊಂದನ್ನು ಕಟ್ಟಲು ಸಂಕಲ್ಪ ಮಾಡಿದ್ದಾರೆ. ಈ ಎಲ್ಲ ಕಾರ್ಯಗಳಿಗೆ ಸರಿಸುಮಾರು 1.75 ಕೋಟಿಗೂ ಹೆಚ್ಚು ಖರ್ಚಾಗುವ ಸಂಭವವಿದ್ದು ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಸುದೀಪ್ ಸಾಲಿಯಾನ್ ಜೊತೆ ಅಂಜನ್ ಕುಂದರ್, ನಮಗುಲ್ಲ 24/7.